ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಾವು ಮಸೈ ಮಾರಕ್ಕೆ ಹೋದಾಗ ನಾವು ಯಾವ ರೆಸಾರ್ಟ್ ಬುಕ್ ಮಾಡಿದ್ವಿ, ಅಲ್ಲಿದು ನಮ್ಮದು ರೂಮ್ ಹೇಗಿದ್ದಿತ್ತು, ಹಾಗೆ ಆ ರೆಸಾರ್ಟಲ್ಲಿ ಯಾವ್ಯಾವ ಫೆಸಿಲಿಟೀಸ್ ಇದ್ದಿತ್ತು ಅದನ್ನೆಲ್ಲ ಇವತ್ತು ನಾನು ಹೇಳ್ತೇನೆ. ನಾವು ಮಸೈ ಮಾರದಲ್ಲಿ ಮಾರಾ ಸೋಪಾ ಲಾಡ್ಜ್ ಬುಕ್ ಮಾಡಿದ್ವಿ. ತುಂಬ ಒಳ್ಳೆ ರೆಸಾರ್ಟ್ ಇದು, ಕಾಡಿನ ಮಧ್ಯದಲ್ಲಿ ಇದೆ. ಇಲ್ಲಿ ಮೊದಲಿಗೆ ಎಂಟ್ರೆನ್ಸಲ್ಲಿ ರಿಸೆಪ್ಷನ್ ಸಿಗ್ತದೆ. ನಾವು ಹೋದ ಕೂಡಲೇ ನಮಗೆ ವೆಲ್ಕಮ್ ಡ್ರಿಂಕ್ ಕೊಟ್ಟರು, ಹಾಗೆ ಒಳ್ಳೆ ರೀತಿಯಲ್ಲಿ ಗ್ರೀಟ್ ಮಾಡಿದರು. ಚೆಕ್ ಇನ್ ಪ್ರೊಸೆಸ್ ಕೂಡ ತುಂಬ ಈಸಿ ಇದೆ. ನಾವು ಈ ರೆಸಾರ್ಟಲ್ಲಿ 2 nights 3 days ಇದ್ದು ಪ್ಯಾಕೇಜ್ ಬುಕ್ ಮಾಡಿದ್ವಿ. ಇದರಲ್ಲಿ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎಲ್ಲ ಇನ್ಕ್ಲೂಡೆಡ್ ಇದ್ದಿದ್ದು. ಇಲ್ಲಿ ಎಲ್ಲ ಕಂಟ್ರೀಸಿದ್ದು ಟೂರಿಸ್ಟ್ ಬರೋದ್ರಿಂದ ಕಾಂಟಿನೆಂಟಲ್ ಸ್ಟೈಲ್, ಇಂಡಿಯನ್ ಸ್ಟೈಲ್ ಹಾಗೆ ಕೀನ್ಯನ್ ಸ್ಟೈಲ್ ಎಲ್ಲ ರೀತಿಯ ಡಿಶಸ್ ಕೂಡ ಇದ್ದಿತ್ತು. ನಾವಿಲ್ಲಿ ವೀಕೆಂಡಿಗೆ ಬಂದಿದ್ದರಿಂದ ಕೀನ್ಯನ್ ಸ್ಟೈಲ್ ಬಾರ್ಬಿಕ್ಯೂ ಸ್ಪೆಷಲ್ ಇದ್ದಿತ್ತು. ನಮ್ಗೆ ಅದು ಕೂಡ ಟ್ರೈ ಮಾಡ್ಲಿಕ್ಕೆ ಸಿಕ್ಕಿತ್ತು. ನಮ್ಮ ಇಂಡಿಯಾದ ಬಾರ್ಬಿಕ್ಯೂಗಿಂತ ತುಂಬ ಡಿಫ್ರೆಂಟ್ ಇದ್ದಿದ್ದು, ಡಿಫ್ರೆಂಟ್ ಟೇಸ್ಟ್. ನಮ್ಗೆ ಖುಷಿ ಆಯಿತು, ನಮಗೆ ಇಲ್ಲಿದೊಂದು ಲೋಕಲ್ ಫುಡ್ ಟ್ರೈ ಮಾಡ್ಲಿಕ್ಕೆ ಸಿಕ್ಕಿತ್ತಂತ. ರಿಸೆಪ್ಷನಿಂದ ಕೆಳಗೆ ಹೋದರೆ ಒಂದು ಸಿಟ್ಟಿಂಗ್ ಏರಿಯಾ ಇದೆ. ಇಲ್ಲಿ ಫ್ರೀ ವೈಫೈ ಕೂಡ ಇದೆ. ನಮಗೆ ಫ್ರೀ ಟೈಮ್ ಇದ್ದಾಗ ಇಲ್ಲಿ ನಾವು ವೈಫೈ ಯೂಸ್ ಮಾಡ್ಬೋದು. ಒಳಗಡೆ ಇಂಟೀರಿಯರ್ಸ್ ಕೂಡ ತುಂಬ ಒಳ್ಳೆಯದಿದೆ. ಹಾಗೆ ಗೋಡೆ ಮೇಲೆ ಆ್ಯನಿಮಲ್ಸ್ ಇದ್ದು, ಆಫ್ರಿಕನ್ ಕಲ್ಚರ್ ಇದ್ದು, ಆರ್ಟ್ ಇದೆಲ್ಲ ಪೇಂಟಿಂಗ್ಸ್ ಕೂಡ ಮಾಡಿದ್ದಾರೆ. ಸಿಟ್ಟಿಂಗ್ ಏರಿಯಾದಿಂದ ಸ್ಟ್ರೈಟ್ ಹೋದರೆ ಡೈನಿಂಗ್ ಹಾಲ್ ಇದೆ. ಹಾಗೆ ಕೆಳಗೆ ಇಳ್ಕೊಂಡು ಬಂದರೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಸ್ವಿಮ್ಮಿಂಗ್ ಪೂಲಿಂದ ವ್ಯಾಲಿ ವ್ಯೂ ತುಂಬ ಒಳ್ಳೆ ತೋರ್ತದೆ. ಇಲ್ಲಿಂದ ರೂಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ರೂಮ್ಸನ್ನು ಟ್ರೆಡಿಷ್ನಲ್ ಆಫ್ರಿಕನ್ ಸ್ಟೈಲಲ್ಲಿ ರೌಂಡ್ ಶೇಪಲ್ಲಿ ಕಟ್ಟಿದ್ದಾರೆ. ತುಂಬ ಒಳ್ಳೆಯದಿದೆ. ರೂಮ್ಸ್ ಕೂಡ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಇದು ಕಾಡು ಮಧ್ಯೆ ಇರೋದ್ರಿಂದ ಆ್ಯನಿಮಲ್ಸ್ಗಳು ಕೂಡ ಬರೋ ಚಾನ್ಸಸ್ ಇರ್ತದೆ. ನಮ್ಮ ರೂಮ್ ಎದುರುಗಡೆ ಒಂದು 4-5 ಝೀಬ್ರಾ ಬಂದಿತ್ತು. ನಮಗೆ ನೋಡಿ ಖುಷಿ ಆಯಿತು ಒಂದು ಸಲ. ನಮ್ಮ ರೂಮ್ ಮುಂದೆನೇ ನಮಗೆ ಆ್ಯನಿಮಲ್ಸ್ ನೋಡ್ಲಿಕ್ಕೆ ಸಿಗ್ತದೆ ಅಂತ. ಇವಾಗ ನಾನು ನಿಮಗೆ ನಮ್ಮ ರೂಮ್ ಹೇಗಿದೆ ಅಂತ ತೋರಿಸ್ತೇನೆ. ಹಾಯ್, ಇದು ನಮ್ಮ ಮಾರಾ ಸೋಪದು ನಮಗೆ ಕೊಟ್ಟಿರೋ ಬೆಡ್ರೂಮ್. ನೀವು ಫಸ್ಟ್ ಎಂಟ್ರಿ ಆದಾಗ ನಿಮಗೆ ಈ ಥರ ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಬಟ್ಟೆ ಎಲ್ಲ ಹ್ಯಾಂಗ್ ಮಾಡಲಿಕ್ಕೆ. ನೀವು ಇಲ್ಲಿ ಹ್ಯಾಂಗರ್ಸ್ ಅಲ್ಲೆಲ್ಲ ಹ್ಯಾಂಗ್ ಮಾಡಲಿಕ್ಕಿದ್ರೆ ಮಾಡ್ಬೋದು. ಹಾಗೆ ನಮಗೆ ಇಬ್ಬರೇ ಇರೋದು, ಆದರೆ 4 ಜನ ಮಲಗುವಷ್ಟು ಜಾಗ ಉಂಟು. 2 ಬೆಡ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇಲ್ಲಿ ಮಲ್ಗೋವಾಗ ಸೊಳ್ಳೆ ಬರಬಾರ್ದು ಪರ್ದೆ ಕೂಡ ಇದೆ. ಅದನ್ನು ಹಾಕ್ಬೋದು ನಿಮಗೆ ಮಲ್ಕೊಳ್ಳೋದು. ಹಾಗೆ ಈಚೆ ಬಂದರೆ ಇಲ್ಲಿ ನಮಗೆ ಒಂದು ಲಾಕರ್ ಕೊಟ್ಟಿದ್ದಾರೆ. ಈ ಲಾಕರಲ್ಲಿ ನಿಮ್ದೇನೋ ಹಣ ಅಥವಾ ಜ್ಯುವೆಲ್ರಿ ಏನೋ ಇದ್ದರೆ ಅದು ಕೂಡ ಇಡ್ಬೋದು. ಮತ್ತು ಇಲ್ಲಿ ಯಾವಾಗ ಮಳೆ ಬರ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಸೊ ಅದಕ್ಕೆ ಒಂದು ಕೊಡೆ ಕೂಡ ಕೊಟ್ಟಿದ್ದಾರೆ. ನಾವಿದನ್ನು ಹೊರಗೆ ಹೋಗುವಾಗ ಕ್ಯಾರಿ ಮಾಡಬೇಕು. ಮತ್ತು ಇಲ್ಲಿ ಕೂಡ ಒಂದು ಟಿಪಾಯ್ ಥರ ಇದೆ. ಈಗ ನಾವು ನಮ್ಮ ಬ್ಯಾಗ್ ಇಟ್ಟಿದ್ದೇವೆ. ಮತ್ತು ಇಲ್ಲಿ ಕೂಡ ಒಂದು ಡ್ರಾವರ್ ಇದೆ. ಕೆಳಗೆ ಕೂಡ ಸುಮಾರೆಲ್ಲ ಅವರದ್ದು ಲಾಂಡ್ರಿಗೆ ಕೂಡ ಇಲ್ಲಿ ಫೆಸಿಲಿಟಿ ಇದೆ. ನೀವು ಲಾಂಡ್ರಿ ಕೊಡಬೇಕಾದ್ರೆ ಈ ಬ್ಯಾಗಲ್ಲಿ ಹಾಕಿ ಕೊಡ್ಬೋದು. ಹಾಗೆ ಇಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಇದೆ, ಮಿರರ್ ಟೇಬಲ್ ಮತ್ತು ಹಾಗೆ ಒಂದು ಚೇರ್ ಕೊಟ್ಟಿದ್ದಾರೆ. ನಿಮಗೆ ಇಲ್ಲಿ ಕೂಡ ಒಂದು ಡ್ರಾವರ್ ಸಿಗ್ತದೆ. 3 ಡ್ರಾವರ್ ಇದೆ ಇಲ್ಲಿ, 1 2 3. ಇಲ್ಲಿ ಕೂಡ ನಿಮಗೆ ನಿಮ್ಮ ಬಟ್ಟೆ ಅಥವಾ ನಿಮ್ಮ ಮೇಕಪ್ ಪ್ರಾಡಕ್ಟ್ಸ್ ಅಥವಾ ಏನಾದರೂ ಇದ್ದರೆ ಅಲ್ಲಿ ಇಡ್ಬೋದು. ಇಲ್ಲಿ ಸೊಳ್ಳೆದೇನು ಪ್ರಾಬ್ಲಮ್ ಇಲ್ಲ ಹೇಳಿದ್ರು ಅವರು, ಆದರೆ ಒಂದು ಸೇಫ್ಟಿಗೋಸ್ಕರ ನಮ್ಗೆ ಈ ಥರ ಕರ್ಟನ್ ಕೊಟ್ಟಿದ್ದಾರೆ. ನೆಟ್ಟೆಡ್ ಟೈಪ್ ಇದೆ ಇದರಲ್ಲಿ. ಆಮೇಲೆ ಬಾತ್ರೂಮ್ ತೋರಿಸ್ತೇನೆ ನಾನು. ಇದು ಬಾತ್ರೂಮ್.
ಬಾತ್ರೂಮ್ ಏರಿಯಾ ತುಂಬಾ ದೊಡ್ಡದಿದೆ. ಇಲ್ಲಿ ನಿಮಗೆ ವಾಶ್ ಬೇಸಿನ್ ಹಾಗೆ 2 ಹ್ಯಾಂಡ್ ಟವಲ್ ಕೂಡ ಇದೆ. ಇಲ್ಲಿ ಬಾಡಿ ಲೋಷನ್, ಶವರ್ ಜೆಲ್ ಹಾಗೆ ಶ್ಯಾಂಪೂ, ಸೋಪ್ ಮತ್ತು ಶವರ್ ಕ್ಯಾಪ್ ಎಲ್ಲ ಕೊಟ್ಟಿದ್ದಾರೆ. ನಿಮ್ಗೆ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ಸ್ನಾನ ಮಾಡಲಿಕ್ಕೂ ಕೂಡ ತುಂಬ ದೊಡ್ಡ ಸ್ಪೇಸ್ ಇದೆ. ಹಾಗಿದ್ರೆ ಕರ್ಟನ್ ಕೂಡ ಇದೆ, ನೀವು ಹೀಗೆ ಹಾಕ್ಕೊಳ್ಬೋದು. ತುಂಬ ಒಳ್ಳೆ ಸ್ಪೇಸ್ ಇದೆ. ಆ್ಯಕ್ಚುಲಿ ಶವರ್ ಕೂಡ ಇದೆ. ಇಲ್ಲಿ ಒಳ್ಳೆದಿದೆ ಹೋಟೆಲ್. ನಮಗೆ ಖುಷಿ ಆಯಿತು. ತುಂಬ ಸ್ಪೇಷಿಯಸ್ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಮಗೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನುಷಾ ತುಷಾರ್ ವ್ಲಾಗ್ಸ್. ಬಾಯ್.